ಪುತ್ತೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ 3 ವರ್ಷಗಳಿಂದ ಹಲವಾರು ಸಮಸ್ಯೆಗಳು ಕಾಡ್ತಿದ್ದು ಇದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಜಾಣ ಮೌನ ವಹಿಸುತ್ತಿತ್ತು. ಈ ಬಗ್ಗೆ ವಿ4 ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ವರದಿಗೆ ಎಚ್ಚೆತ್ತುಕೊಂಡ ಆರೋಗ್ಯ ಇಲಾಖೆ ಇದೀಗ ಹಲವಾರು ಸುಧಾರಣೆಗಳನ್ನು ಮಾಡಿವೆ. ಆಸ್ಪತ್ರೆಯ ಡಯಾಲಿಸಿಸ್ ವಿಭಾಗದಲ್ಲಿ ರೋಗಿಗಳ ಬಳಕೆಗೆ ಉಪಯೋಗ ಮಾಡುವ ಮಂಚ ತುಕ್ಕು ಹಿಡಿದು ಮುರಿದು ಬೀಳುವ ಸ್ಥಿತಿಯಲ್ಲಿತ್ತು. ಡಯಾಲಿಸಿಸ್ಗಾಗಿ ಬರುವ ರೋಗಿಗಳ ಸಂಖ್ಯೆ ಹೆಚ್ಚಿದ್ದು ಈಗಾಗಲೇ 46 ಮಂದಿ ಕಾಯುವವರ ಪಟ್ಟಿಯಲ್ಲಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಹೊಸದಾಗಿ ಬಂದ ಯಂತ್ರವನ್ನ ಬಳಕೆ ಮಾಡದೆ ಉಳಿಸಿಕೊಳ್ಳಲಾಗುತ್ತಿತ್ತು. ಇದೀಗ ಹೊಸ ಯಂತ್ರಗಳನ್ನು ಬಳಸಲು ಆರಂಭಿಸಲಾಗಿದೆ. ಜೊತೆಗೆ ಮುರಿದು ಬೀಳುವ ಸ್ಥಿತಿಯಲ್ಲಿದ್ದ ಮಂಚವನ್ನ ಬದಲಾಯಿಸಲಾಗಿದೆ. ಇವೆಲ್ಲವನ್ನ ಬದಲಿಸಲಾಗಿದ್ರೂ ಕಳೆದ 3 ವರ್ಷಗಳಿಂದ ತಾಲೂಕು ಸರ್ಕಾರಿ ಆಸ್ಪತ್ರೆ ಹದಗೆಟ್ಟ ಸ್ಥಿತಿಯಲ್ಲಿದೆ. ಇದನ್ನ ಸುಧಾರಿಸುವ ಮನಸ್ಥಿತಿ ಇಲ್ಲಿನ ಆಡಳಿತ ವೈದ್ಯಾಧಿಕಾರಿಗಳಿಗೆ ಇಲ್ಲ. ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ದೂರು ನೀಡಿದ್ರೆ ಯಾವುದೇ ಪ್ರಯೋಜನವಾಗಿಲ್ಲ. ಕಳೆದ 3 ವರ್ಷಗಳಿಂದ ಈ ಆಸ್ಪತ್ರೆಯಲ್ಲಿ ಹೆರಿಗೆ ತಜ್ಞರಿಲ್ಲ. ಬರಗಾಲ ಪೀಡಿತ ಪ್ರದೇಶದಲ್ಲೂ ಸರ್ಕಾರಿ ಆಸ್ಪತ್ರೆಗಳಿಗೆ ಹೆರಿಗೆ ತಜ್ಞರು ಸಿಗುತ್ತಾರೆ. ಆದರೆ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಮಾತ್ರ 3 ವರ್ಷವಾದರೂ ಹೆರಿಗೆ ತಜ್ಞರು ಸಿಕ್ಕಿಲ್ಲ. ಇಲ್ಲಿ ಬರುವ ವೈದ್ಯಾಧಿಕಾರಿಗಳು ಇಲ್ಲಿನ ಅವ್ಯವಸ್ಥೆಯನ್ನ ಕಂಡು ನಾವು ಬೇರೆ ಕಡೆಗೆ ಹೋಗುವುದಾಗಿ ಹೇಳುತ್ತಿದ್ದಾರೆ. ಹೀಗಾಗಿ ಆಸ್ಪತ್ರೆ ಗತಿ ಅಧೋಗತಿಯಾಗ್ತಿದೆ. ಇದಕ್ಕೆ ರಾಜ್ಯ ಆರೋಗ್ಯ ಇಲಾಖೆ ಹೊಣೆ ಎಂದು ಜನರು ಆರೋಪಿಸುತ್ತಿದ್ದಾರೆ. ಇತ್ತೀಚೆಗೆ ನಮ್ಮ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆ ಡಯಾಲಿಸಿಸ್ ಮೆಷಿನು 4 ತಿಂಗಳಿಂದ ನೆನೆಗುದಿಗೆ ಬಿದ್ದಿತ್ತು. 4ನೇ ಮೆಷಿನು ಹೊಸ ಮೆಷಿನು. ಆದರೆ ಆಡಳಿತ ವೈದ್ಯಾಧಿಕಾರಿಗಳು ಇದನ್ನು ಕಾರ್ಯಾರಂಭ ಮಾಡುವ ವಿಷಯಕ್ಕೆ ಆ ಗೋಜಿಗೆ ಹೋಗಲಿಲ್ಲ. ಮತ್ತು ಅದಕ್ಕೆ ಚಿಕಿತ್ಸೆಗೆ ಬರುವ ರೋಗಿಗೆ ಹಾಕುವ ಮಂಚ ಇದೆಯಲ್ಲ, ಅದು ಬಹಳ ಕೊಳಕಾದ ಒಂದು ಹಳೆಯ ಮುರುಕು ಮಂಚ ಹಾಕಿದೆ. ಆದರೆ ಈ ವಿಷಯದ ಬಗ್ಗೆ ವಿ4 ನ್ಯೂಸ್ ಇವರು ಅದರ ಕುರಿತು ಒಂದು ಮಾಧ್ಯಮ ವರದಿಯನ್ನು ಪ್ರಕಟಿಸಿ ಬಹುಶಃ ಇಡೀ ಆರೋಗ್ಯ ಇಲಾಖೆಯ ಮತ್ತು ಇಲ್ಲಿಯ ಆಡಳಿತ ವೈದ್ಯಾಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ರು. ಆರೋಗ್ಯ ಇಲಾಖೆ ಗಮನ ಸೆಳೆದರು. ಮತ್ತು ನಮ್ಮ ಶಾಸಕರು ಕೂಡ ಹಾಗೆ ರೋಗಿಗಳಿಗೆ ಸಿಗುವಂಥ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿರಬೇಕು, ರೋಗಿಗಳಿಗೆ ವ್ಯವಸ್ಥೆ ಚೆನ್ನಾಗಿರಬೇಕು ಎಂಬ ಒಂದು ಕಾಳಜಿಯಿಂದ ಅಲ್ಲಿಯ ಆಡಳಿತ ವೈದ್ಯಾಧಿಕಾರಿಗೆ ಒಂದು ಖಡಕ್ ಸೂಚನೆ ಕೊಟ್ಟರು. ಆ ಹಳೆಯ ಮುರುಕು ಮಂಚ ಬದಲಾಯಿಸದೆ ನಾನು ಉದ್ಘಾಟನೆಗೆ ಬರುವುದಿಲ್ಲ, ಹೊಸ ಮೆಷಿನ್ ಉದ್ಘಾಟನೆಗೆ ಬರುವುದಿಲ್ಲ ಎಂಬಂತಹ ಒಂದು ಖಡಕ್ ಸೂಚನೆ ಕೊಟ್ಟರು. ಆದ ಕಾರಣ ಈ ವಿ4 ನ್ಯೂಸ್ ಚಾನಲ್ನವರು ಮತ್ತು ಶಾಸಕರ ಒಂದು ಸೂಚನೆಯ ಮೇರೆಗೆ ಇಡೀ ಒಂದು ದಿನದ ಒಳಗೆ ಆ ಮಂಚ ಬದಲಾವಣೆಯಾಗಿ ಹೊಸ ಡಯಾಲಿಸಿಸ್ ಮೆಷಿನು 4ನೇ ಮೆಷಿನು ಉದ್ಘಾಟನೆ ಕಾರ್ಯಾರಂಭಗೊಂಡಿದೆ. ಮತ್ತು 5ನೇ ಡಯಾಲಿಸಿಸ್ ಮೆಷಿನು ನಾವು ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು ಶಾಸಕ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಮತ್ತು 6ನೇ ಡಯಾಲಿಸಿಸ್ ಮೆಷಿನ್ ಯಾವುದು ಅಂತ ಕೇಳಿದರೆ ಅದು ಮಾಧ್ಯಮಗಳು. ಇಡೀ ಇವರೆಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಈ ಒಂದು ಸರ್ಕಾರಿ ವ್ಯವಸ್ಥೆಯ ದುರವಸ್ಥೆಯನ್ನು, ಈ ಆಸ್ಪತ್ರೆಯ ದುರವಸ್ಥೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಬಹಳ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ.